ದೊಡ್ಡ ಸಿಂಗರ್ಸ್ ಜೊತೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಂತ ಕೀರ್ತಿ ಅನನ್ಯ ಅವರಿಗೆ ಸಲ್ಲುತ್ತದೆ. 15ಕ್ಕೂ ಅಧಿಕ ಚಿತ್ರಗಳಲ್ಲಿ ಪ್ಲೇ ಬ್ಯಾಕ್ ಸಿಂಗಿಂಗ್ ಅನ್ನು ಕೂಡ ಇವರು ಮಾಡಿದ್ದಾರೆ. ಮಗದೊಮ್ಮೆ ಪೃಥ್ವಿ ಚಪ್ಪಾಳೆ ಬರುತ್ತೆ, ಅದ್ರ ಜೊತೆಗೆ ಸೇರಿದಂತಹ ಎಲ್ಲರೂ ನಿಮ್ಮೆಲ್ಲರೂ ಜೋರಾದಂತಹ ಚಪ್ಪಾಳೆ. ಸೊ ಓವರ್ ಟು ಅನನ್ಯ ಪ್ರಕಾಶ್. ಅನನ್ಯ ಪ್ರಕಾಶ್ ಅವರಿಗೆ ಪರ್ಫಾರ್ಮೆನ್ಸ್ಗಿಂತ ಮುಂಚೆ ಪೃಥ್ವಿ ಅವರು ಹೋಗುವವರನ್ನ ನಾನಲ್ಲಿ ಕುತ್ಕೊಳಿಸಿದೆ. ಸೊ ಏನ್ ಹೇಳ್ತೀರಾ ನಮ್ಮ ಪೃಥ್ವಿಗೆ? ಅದೇ ಡೈಲಾಗ್ ಹೇಳಿ. ಅವ್ರಂದ್ರೆ ತುಂಬಾ ಇಷ್ಟ, ಅದೇ ನಿಮ್ಮ ಸ್ಟೈಲಲ್ಲಿ ಹೇಳ್ಬಿಡಿ. ನಂಗೆ ಅವರಂದ್ರೆ ತುಂಬಾ ಇಷ್ಟ. ಐ ಆಮ್ ಬ್ಲಶಿಂಗ್, ತುಂಬಾ ಬ್ಲಶ್ ಆಗ್ತಾ ಇದ್ದೀನಿ. ಸೊ ಓವರ್ ಟು ಅನನ್ಯ ಪ್ರಕಾಶ್. ಅರೆ ಎಂತ ಎನರ್ಜಿ ಇಲ್ಲಿ, ಬಾರಿ ಮಸ್ತ್ ಉಂಟು. ಈ ಕಡೆ ಹೇಳ್ರು ಸೂಪರ್. ಪೃಥ್ವಿ ಸರ್, ನಾನು ನಿಮ್ಮ ಫ್ಯಾನ್ ಸರ್. ಪ್ರಮೋದ್ ಸರ್, ನಿಮ್ಮ ಫ್ಯಾನ್ ಕೂಡ ನಾನು. ನಿಮ್ಮ ವಾಯ್ಸ್ ಮಸ್ತ್ ಸರ್, ನನ್ನ ಸುದೀಪ್ ಸರ್ ಥರ ಇದೆ. ಥ್ಯಾಂಕ್ ಯು. ಸೊ ಎಸ್, ದೊಡ್ಡ ದೊಡ್ಡ ಶೋಸ್ ಅಲ್ಲಿ ಸಣ್ಣ ಸಣ್ಣ ವಿಷಯಗಳು ನಡೀತಾ ಇರುತ್ತೆ ಅಲ್ವಾ? ಸೊ ಅನನ್ಯ ಅಲ್ಲಿ ರೆಡಿ ಮಾಡ್ಕೊಳ್ಳುವಾಗ ನೀವು ಬನ್ನಿ. ಓಕೆ, ನಿಮ್ದು ಆ ಕಡೆ, ನಮ್ದು ಈ ಕಡೆ. ಓಕೆ, ಸೊ ಆಗ ಸ್ಟಾರ್ಟಿಂಗ್ ಅಲ್ಲಿ ಎನರ್ಜಿ ಟೆಸ್ಟ್ ಮಾಡಿದ್ವಿ. ಈಗ ನಾವು ಆಲ್ಮೋಸ್ಟ್ ಮಿಡ್ಗಿಂತ ಸ್ವಲ್ಪ ಹೆಚ್ಚು ಆಗಿದೆ ಕಾರ್ಯಕ್ರಮ. ಈಗ ಇನ್ನೊಮ್ಮೆ ಎನರ್ಜಿ ಚೆಕ್ ಮಾಡುವ ನಾವು. ಆಗ ಆ ಕಡೆ ಸ್ಟ್ರಾಂಗ್ ಇತ್ತು, ಈಗ ಯಾವ ಕಡೆ ಸ್ಟ್ರಾಂಗ್ ಇದೆ ಅಂತ ನೋಡೋಣ. ಓಕೆ, ಆಲ್ ರೈಟ್. ಸೊ 3, 2, 1, ಲೆಟ್ಸ್ ಗೋ ಇಟ್ ಫಾರ್ ವಿಟ್ಲಾ ಸ್ಟಾರ್ ನೈಟ್ 2025. ಒಂಚೂರ್ಲ ಸೌಂಡ್ ಇಚ್ಚಿ, ಚಪ್ಪಾಳೆ, ವಿಸಿಲ್, ಬೊಬ್ಬೆ. ಓಕೆ, ಎಲ್ಲಾನು ಬರಬೇಕು. ಪಂಚಶ್ರೀ ಗ್ರೂಪ್ಗೆ ನಾವು ಒಮ್ಮೆ ಚಪ್ಪಾಳೆ ಹೊಡೆಯುವ. 3, 2, 1, let's hear it for Panchashri Group. Register everybody, make some noise. All right, so ಈಗ ಲೆಫ್ಟ್ ನಮ್ಮ ಅನನ್ಯ ಪ್ರಕಾಶ್ ಸೈಡ್ ಎನರ್ಜಿ ನೋಡು. ಅವ್ರು ಸ್ವಲ್ಪ ಬಿಸಿ ಇದ್ದಾರೆ, ನಾನೇ ಮ್ಯಾನೇಜ್ ಮಾಡ್ಬಿಡ್ತೀನಿ ಇಲ್ಲಿ. ಓಕೆ, ಸೊ ಸ್ವಲ್ಪ ನಿಮ್ಗೆ ಎನರ್ಜಿ ಹೆಚ್ಚು, ಯಾಕಂದ್ರೆ ಎದುರುಗಳಲ್ಲಿ ಸ್ಟಾರ್ಗಳಿದ್ದಾರೆ, ಸ್ವಲ್ಪ ಭಾರ ಅಲ್ವಾ? ಸೊ ಎನರ್ಜಿ ಹೆಚ್ಚು, ಬಟ್ ಸ್ಟಿಲ್ ನೋಡೋಣ ನಿಮ್ಮ ಎನರ್ಜಿ. ಓಕೆ ಓಕೆ, ಇವರ ಎನರ್ಜಿ ನೋಡೋಣ. 3, 2, 1, let's hear it for Panchashri Group registered Vitla. That's the energy we were looking for. So Ananya Prakash, over to you.